ತುಳುನಾಡಿನ ಪರಂಪರೆ ಸಂಸ್ಕೃತಿಯನ್ನ ಉಳಿಸಿಕೊಳ್ಳಲು ಸಂಘಟಿತರಾಗಿ ಸಂರಕ್ಷಿಸಲು ಮುಂದಾಗೋಣ. ತುಳುವಿನ ಪ್ರಾದೇಶಿಕ ಮಾನ್ಯತೆಗೆ ತುಳು ಅಕಾಡೆಮಿಗೆ ಬಲ ನೀಡೋಣ ಎಂದು ಮುಲ್ಕಿ ರೋಟರಿ ಕ್ಲಬ್ನ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಹೇಳಿದರು. ಮುಲ್ಕಿ ಬಳಿಯ ತೊಕ್ಕೂರಿನ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ನ ಸಭಾಂಗಣದಲ್ಲಿ ನಡೆದ ಬಲೆ ತುಳು ಲಿಪಿ ಕಲ್ಪುಗ ಕಾರ್ಯಾಗಾರವನ್ನ ಅವರು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸಂವಿಧಾನದ 8ನೇ ಪರಿಚಯಗಳು ತುಳು ಭಾಷೆ ಸೇರೋಣ ನಮ್ಮ ಆ ತುಳು ಭಾಷೆ ಲಿಪಿ ಕೋಟೆ ಆ ಲಿಪಿನ ಇದರಲ್ಲಿ ಕಲ್ಪಾದ ಬರುತ್ತದೆ ಕೂಡ ಒಂದು ತುಂಬ ಅವಡಿರ್ತದೆ ಈ ಕೆಲಸ ಲೇಟ್ ಆಗಲ್ಲ. ನಮ್ಮ ದಯಾನಂದ ಕತ್ತಲ್ ಸರ್ ಅವರು ಅನ್ನ ಒಂದು ನೇತೃತ್ವ ಕೊಡೋ ಈ ಒಂದು ಕಾರ್ಯಕ್ರಮ ಅವರು ನಮ್ಮ ತುಳುನಾಡದ ಮಾತೆಲ್ಲ ಈ ಒಂದು ತುಳು ಲಿಪಿನ ಕಲ್ಕೊಂಡು ಆಯ್ತಾ ಪ್ರಾರಂಭ ನಮ್ಮ ಸುಬ್ರಹ್ಮಣ್ಯ ದೇವರ ಕ್ಷೇತ್ರಗಳು ಸ್ಟಾರ್ಟ್ ಮಾಡ್ತಾರೆ. ಅಂಜನೆ ಎಲ್ಲ ಕೊಡಿಗಳ ನಮ್ಮ ಎಲ್ಲ ನೆಕ್ಸ್ಟ್ ಅಲ್ಲಿ ಮುಲ್ಕಿಗಳಲ್ಲಿ ಮಲ್ಬುನಲ್ಲಿ ಐಡಿಯಾ ಮತ್ತು ನರೇಂದ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ ಜಿ ಕತ್ತಲ್ ಸರ್ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ, ತಾಯಿಯ ಮಮತೆಯಿಂದ ತುಳು ಭಾಷಾಭಿಮಾನ ಉಳಿಸಿಕೊಳ್ಳಲು ತುಳು ಲಿಪಿಯ ಜಾಗೃತಿಯು ಒಂದು ಹೋರಾಟದ ಸಂಕೇತವಾಗಿದೆ. ಸಾಹಿತ್ಯ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸಲು ಅಕಾಡೆಮಿಯ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಜೈ ತುಳುನಾಡು ಸಂಘಟನೆಯ ಅಧ್ಯಕ್ಷ ಸುದರ್ಶನ್ ಸುರತ್ಕಲ್, ಕಿರಣ್ ತುಳುವೆ, ಅಕಾಡೆಮಿಯ ದಯಾನಂದ ಜಿ ಕತ್ತಲ್ ಸರ್, ಸದಸ್ಯ ನರೇಂದ್ರ ಕೆರೆಕಾಡು ತುಳು ಲಿಪಿ ಬರೆಯುವ ಮೂಲಕ ಕಾರ್ಯಾಗಾರವನ್ನ ಮುನ್ನಡೆಸಿದರು. ಈ ಸಂದರ್ಭದಲ್ಲಿ ದಯಾನಂದ ಜಿ ಕತ್ತಲ್ ಸರ್ ಹಾಗೂ ಅಕಾಡೆಮಿಯ ಸದಸ್ಯ ನಾಗೇಶ್ ಕುಲಾಲ್ ಕುಳಾಯಿ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಪಡುಪಣಂಬೂರು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮೋಹನ್ ದಾಸ್, ಸದಸ್ಯರಾದ ನಾರಾಯಣ್ ಸುವರ್ಣ, ಸಂತೋಷ್ ಕುಮಾರ್, ರೋಟರಿ ಕ್ಲಬ್ ಬೈಕಂಪಾಡಿಯ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಶೆಟ್ಟಿ ಬಾಳ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.